ಕುಟುಂಬದ ಸದಸ್ಯರು ಹಾಗೂ ಲಕ್ಷಾಂತರ ಅಭಿಮಾನಿಗಳನ್ನ ಕಣ್ಣೀರ ಕಡಲಲ್ಲಿ ಮುಳುಗಿಸಿ ಅಮರರಾದ ಯುವರತ್ನ ನಟ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಹಿರಿಯ ರಾಜಕೀಯ ಮುತ್ಸದ್ದಿ ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ ಪೂಜಾರಿ ಅವರು ಭಾವುಕರಾಗಿ ನೆನೆದಂತಹ ಘಟನೆ ನಡೆದಿದೆ. ಮುಲ್ಕಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜನಾರ್ದನ ಪೂಜಾರಿ, ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ಅಭಿಮಾನದ ಈಡಿಗ ಸಮಾಜದ ಅಭಿಮಾನದ ಸಂಕೇತವಾಗಿದ್ರು. ರಾಜ್ಕುಮಾರ್ ಕುಟುಂಬದ ಕುಡಿ ಈಡಿಗ ಸಮಾಜದ ಅತ್ಯುತ್ತಮ ನಟ ಪುನೀತ್ ರಾಜ್ಕುಮಾರ್ ಅವರು ಈಗ ಇಲ್ಲ. ಆ ಮಗು ನಮ್ಮನ್ನ ಬಿಟ್ಟು ಹೋಗಿದೆ. ಇಡೀ ದೇಶ ಆ ಯುವ ನಟನ ನಿಧನಕ್ಕೆ ಕಣ್ಣೀರನ್ನ ಸುರಿಸ್ತಾ ಇದೆ. ರಾಜ್ ಕುಟುಂಬದ ಕುಡಿಯನ್ನ ನಾವು ಕಳೆದುಕೊಂಡು ಬಿಟ್ಟೆವು. ಪುನೀತರ ಹಠಾತ್ ಅಗಲುವಿಕೆ ನಿಜವಾಗಿಯೂ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಎಂದು ಭಾವುಕರಾದರು. ಇಡೀ ದೇಶ ಇವತ್ತು ಕಣ್ಣೀರು ಸುರಿಸ್ತಾ ಇದೆ. ಇಂಥ ರಾಜ್ಕುಮಾರ್ ಕುಟುಂಬದ ಕುಡಿಯನ್ನು ನಾವು ಕಳೆದುಕೊಂಡು ಹೋದೆವು. ಅವರಿಲ್ಲ ಈಗ. ನಿನ್ನೆ ನೀವು ಟಿವಿಯಲ್ಲಿ ನೋಡಿರುವುದು, ಆ ಮಗು ಮಾತಾಡುವ ಒಂದು ರೀತಿ, ಎಲ್ಲರೂ ಕಣ್ಣೀರು ಸುರಿಸಿದ್ದಾರೆ. ಇಲ್ಲ, ಈಡಿಗ ಸಮಾಜಕ್ಕೆ ಮಾತ್ರ ಇದು ನಷ್ಟ ಅಂತ ನಾನು ಹೇಳಿದೆ ಅಲ್ಲ. ಇಂಥ ಒಂದು ಮಗು ಯಾವ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಅದು ನಮ್ಮನ್ನು ಬಿಟ್ಟು ಹೋಗಿದೆ ಅಂತ ಹೇಳಿದರೆ ತಡೆಯಲಾಗದ ದುಃಖ ನಮ್ಮನ್ನು ಆವರಿಸ್ತಾ ಇದೆ. ಇವತ್ತವರು ನಮ್ಮ ಸಮಾಜದ ಕುಡಿ ಅಂತ ನಾನು ಕಣ್ಣೀರು ಸುರಿಸ್ತಾ ಇಲ್ಲ. ಆದರೆ ರಾಜಕುಮಾರರ ಕುಟುಂಬ, ಅವರ ದುಃಖದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ.